ಕೇರಳದ ಕಾಸರಗೋಡಿನಲ್ಲೂ ಕೂಡ ಈ ಸಿನಿಮಾ ರಿಲೀಸ್ ಆಗಿತ್ತು. ಇವತ್ತಿನಿಂದ ಇವೆಲ್ಲ ಉಲ್ಟಪಲ್ಟ ಆಗಿದೆ. ನಿನ್ನೆ ಕನ್ನಡ ವರ್ಷನಿಗೆ ಯಾವ ರೀತಿಯ ರೆಸ್ಪಾನ್ಸ್ ಇತ್ತು ಅಂತ ನೀವು ಕೇಳಿದ್ರೆ ಇದಕ್ಕೆ ಸಾಕ್ಷಿ ಅನ್ನುವಂತೆ ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಎಂದಿನಂತೆ ಸೂ ಫ್ರಮ್ ಸೋ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ನಿನ್ನೆ ಅಂದರೆ ಶುಕ್ರವಾರ ಆಗಸ್ಟ್ 1ರಂದು ಮಲಯಾಳಂ ಅವತರಣಿಕೆಯಲ್ಲಿ ಕೇರಳ ರಾಜ್ಯಾದ್ಯಂತ ಈ ಸಿನಿಮಾ ತೆರೆಗೆ ಅಪ್ಪಳಿಸಿತ್ತು. ಹೀಗಾಗಿ ಕೇರಳದ ಕಾಸರಗೋಡಿನಲ್ಲೂ ಕೂಡ ಈ ಸಿನಿಮಾ ರಿಲೀಸ್ ಆಗಿತ್ತು. ಕಾಸರಗೋಡಿನಲ್ಲಿ ಒಟ್ಟು 10 ಪ್ರದರ್ಶನ, 5 ಪ್ರದರ್ಶನ ಮೆಹಬೂಬ ಚಿತ್ರಮಂದಿರದಲ್ಲಾದರೆ 5 ಪ್ರದರ್ಶನ ಕಾವೇರಿ ಚಿತ್ರಮಂದಿರ ಕರ್ಮಂತೋಡಿಯಲ್ಲಿ. ಈ ಪೈಕಿ ಮೆಹಬೂಬ ಚಿತ್ರಮಂದಿರದ 5 ಪ್ರದರ್ಶನಗಳ ಪೈಕಿ 2 ಪ್ರದರ್ಶನವನ್ನ ಮಲಯಾಳಂ ಸಿನಿಮಾಗೆ ನೀಡಿದರೆ ಇನ್ನು 3 ಪ್ರದರ್ಶನವನ್ನ ಕನ್ನಡ ವರ್ಷನ್ಗೆ ನೀಡಿದ್ರು. ಅದೇ ರೀತಿ ಕಾವೇರಿ ಚಿತ್ರಮಂದಿರದಲ್ಲೂ ಕೂಡ. ಆದ್ರೆ ಇವತ್ತಿನಿಂದ ಇವೆಲ್ಲ ಉಲ್ಟಪಲ್ಟ ಆಗಿದೆ. ಹಾಗಾದ್ರೆ ಏನಿ ವಿಚಾರ ಅಂತ ಕೇಳಿದ್ರೆ ಒಂದಿಷ್ಟು ಮಂದಿ ಹೇಳಿದ್ರು ಕೇವಲ ಮೊದಲ ದಿನವಷ್ಟೇ ಕಾಸರಗೋಡಿನಲ್ಲಿ ಕನ್ನಡ ವರ್ಷನ್ನಲ್ಲಿ ಪ್ರದರ್ಶನ ಕಾಣುತ್ತೆ, ಶನಿವಾರದಿಂದ ಸಂಪೂರ್ಣವಾಗಿ ಮಲಯಾಳಂ ವರ್ಷನ್ನಲ್ಲಿ ಪ್ರದರ್ಶನ ಕಾಣುತ್ತೆ ಅಂತ. ಆದ್ರೆ ಅದು ಸುಳ್ಳಾಗಿದೆ. ಮ್ಯಾಜಿಕ್ ಫೇ ಮೆಹಬೂಬ ಚಿತ್ರಮಂದಿರ ಕಾಸರಗೋಡು ಇಲ್ಲಿ ನಿನ್ನೆ ಯಾವ ರೀತಿ 2 ಪ್ರದರ್ಶನ ಮಲಯಾಳಂ ಹಾಗೆ 3 ಪ್ರದರ್ಶನ ಕನ್ನಡಕ್ಕೆ ನೀಡಿದ್ರು, ಇವತ್ತು ಕೂಡ ಅದೇ ರೀತಿಯಾಗಿ ಮುಂದುವರೆದಿದೆ. ಮಲಯಾಳಂಗೆ 2 ಪ್ರದರ್ಶನ, ಕನ್ನಡಕ್ಕೆ 3 ಪ್ರದರ್ಶನ. ಹಾಗಾದ್ರೆ ನಿನ್ನೆ ಯಾವ ಮಟ್ಟಕ್ಕೆ ರೆಸ್ಪಾನ್ಸ್ ವ್ಯಕ್ತವಾಗಿತ್ತು ಅಂತ ಕೇಳೋದಾದ್ರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಇದು ನಿನ್ನೆ ರಾತ್ರಿ 7:30 ಪ್ರದರ್ಶನ. ನಾವು ವಿಡಿಯೋ ಮಾಡಿರೋದು ಸಂಜೆ 5 ಗಂಟೆಗೆ. 7:30 ಪ್ರದರ್ಶನಕ್ಕೆ ಯಾವ ರೀತಿಯ ರೆಸ್ಪಾನ್ಸ್ ಇದೆ ಅಂತ ನೋಡಿ. ಹಿಂಭಾಗದಲ್ಲೆಲ್ಲ ಭರ್ತಿಯಾಗಿದೆ, ಕಾರ್ನರ್ ಒಂದಿಷ್ಟು ಸೀಟುಗಳಷ್ಟೇ. ಇನ್ನು ನೋಡಿ ದ್ವಿತೀಯ ದರ್ಜೆ ಎಕ್ಸಿಕ್ಯೂಟಿವ್ ಇಲ್ಲಿ ಕೂಡ ಅಷ್ಟೇ, ಹಿಂಭಾಗದಲ್ಲಿ ಒಂದಿಷ್ಟು ಟಿಕೆಟ್ ಬುಕ್ ಆಗಿದೆ. ರಾತ್ರಿ 10:30 ಪ್ರದರ್ಶನ ನೋಡಿ, ಇಲ್ಲಿ ಹಿಂಭಾಗದಲ್ಲಿ ಒಂದಿಷ್ಟು ಟಿಕೆಟ್ ಬುಕ್ ಆಗಿದೆ, ಮುಂಭಾಗದಲ್ಲೆಲ್ಲ ಫುಲ್ ಆಗಿದೆ. ಇದು ಫುಲ್ ಆಗಿರೋದಲ್ಲ, ಇದು ಥಿಯೇಟರ್ನವರು ಬ್ಲಾಕ್ ಮಾಡಿರೋದು. ಸಾಮಾನ್ಯವಾಗಿ ಈ ದರ್ಜೆ ಏನಿದೆ ಇದು ಯಾವಾಗಲೂ ಓಪನ್ ಇರಲ್ಲ, ಬಹುನಿರೀಕ್ಷಿತ ಸಿನಿಮಾ ಬಂದಾಗಷ್ಟು ಓಪನ್ ಇರುತ್ತೆ. ಹಾಗಾಗಿ 7:30 ಪ್ರದರ್ಶನ ನೋಡಿ ಯಾವ ರೀತಿ ಭರ್ತಿಯಾಗಿದೆ ಅಂತ. ಇರಲಿ, ಈ ವಿಚಾರವನ್ನು ಪಕ್ಕಕ್ಕಿಡೋಣ. ಇನ್ನು ಕಾವೇರಿ ಚಿತ್ರಮಂದಿರದ ಬಗ್ಗೆ ಹೇಳೋದಾದರೆ, ಕಾವೇರಿ ಚಿತ್ರಮಂದಿರದಲ್ಲಿ ನಿನ್ನೆ ಸೂ ಫ್ರಮ್ ಸೋ ಸಿನಿಮಾ 7:30 ಪ್ರದರ್ಶನಕ್ಕೆ ಯಾವ ರೀತಿಯ ರೆಸ್ಪಾನ್ಸ್ ಇತ್ತು ಅಂತ ನೋಡಿ. ಹಿಂಭಾಗದಲ್ಲಿ ಎಲ್ಲ ಭರ್ತಿಯಾಗಿದೆ, ಮುಂಭಾಗದಲ್ಲಿ ಒಂದಿಷ್ಟು ಟಿಕೆಟ್ಗಳು ಲಭ್ಯ ಇದೆ. ಇದು ಕೊನೆಯ ಗಳಿಗೆಯಲ್ಲಿ ಎಲ್ಲ ಹೌಸ್ಫುಲ್ ಆಗಿದೆಯಂತೆ. ಇದರ ಜೊತೆಗೆ ರಾತ್ರಿ 10 ಗಂಟೆ ಪ್ರದರ್ಶನ. ನಿನ್ನೆ ಕನ್ನಡ ವರ್ಷನಿಗೆ ಯಾವ ರೀತಿಯ ರೆಸ್ಪಾನ್ಸ್ ಇತ್ತು ಅಂತ ನೀವು ಕೇಳಿದರೆ ಇದಕ್ಕೆ ಸಾಕ್ಷಿ ಅನ್ನುವಂತೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಇವತ್ತು ಕಾವೇರಿ ಚಿತ್ರಮಂದಿರದಲ್ಲಿ ಮಲಯಾಳಂ ವರ್ಷನ್ನ ಸೂ ಫ್ರಮ್ ಸೋ ಸಿನಿಮಾ ಪ್ರದರ್ಶನ ಕಾಣಲ್ಲ, ಬದಲಾಗಿ 5ಕ್ಕೆ 5 ಪ್ರದರ್ಶನವನ್ನ ಕನ್ನಡ ವರ್ಷನ್ಗೆ ನೀಡಿದ್ದಾರೆ. ಇದೇ ಹೇಳುತ್ತೆ ಕನ್ನಡ ವರ್ಷನ್ಗೆ ಯಾವ ರೀತಿ ರೆಸ್ಪಾನ್ಸ್ ನಿನ್ನೆ ಇತ್ತು ಅನ್ನೋದು. ಅದೇನೇ ಇರಲಿ, ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಬೊಬ್ಬೇರಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಕೇರಳದ ಕಾಸರಗೋಡಿನಲ್ಲೂ ಕೂಡ ಈ ಸಿನಿಮಾ ರಿಲೀಸ್ ಆಗಿತ್ತು. ಇವತ್ತಿನಿಂದ ಇವೆಲ್ಲ ಉಲ್ಟಪಲ್ಟ ಆಗಿದೆ. ನಿನ್ನೆ ಕನ್ನಡ ವರ್ಷನಿಗೆ ಯಾವ ರೀತಿಯ ರೆಸ್ಪಾನ್ಸ್ ಇತ್ತು ಅಂತ ನೀವು ಕೇಳಿದ್ರೆ ಇದಕ್ಕೆ ಸಾಕ್ಷಿ ಅನ್ನುವಂತೆ